ಸುರತ್ಕಲ್ ಕಬಕ ರಾಜ್ಯ ಹೆದ್ದಾರಿಯ ಗುರುಪುರ ಕೈಕಂಬ ಪೊಳಲಿ ದ್ವಾರದಿಂದ ಅಡ್ಡೂರು ಸೇತುವೆಯವರೆಗೆ ನಡೆಯಲಿರುವ ಅಭಿವೃದ್ಧಿ ಹಾಗೂ ಅಗಲೀಕರಣ ಕಾಮಗಾರಿಗೆ ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ವೈ ಭರತ್ ಶಿಲಾನ್ಯಾಸ ನೆರವೇರಿಸಿದರು। ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು 5.5 ಮೀಟರ್ ಅಗಲವಿರುವ ರಾಜ್ಯ ಹೆದ್ದಾರಿಯು 7 ಮೀಟರ್ಗೆ ಅಗಲೀಕರಣಗೊಳ್ಳಲಿದೆ। ಒಟ್ಟು ಕಾಮಗಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ 1 ಕಿಲೋಮೀಟರ್ ರಸ್ತೆ ಹೊರತುಪಡಿಸಿ ಉಳಿದ 2.5 ಕಿಲೋಮೀಟರ್ ರಾಜ್ಯ ಹೆದ್ದಾರಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ತಡೆಯಾಗಿರುವ ಎಲ್ಲ ಅನಧಿಕೃತ ಕಟ್ಟಡಗಳ ತೆರವಿಗೆ ಪಿಡಬ್ಲ್ಯೂಡಿ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು। ರಾಜ್ಯ ಹೆದ್ದಾರಿ ಏನಂತ ಹೇಳ್ತೇವೆ ಅದರ 5 ಭಾಗಗಳಲ್ಲಿ 5 ಕೋಟಿಯಷ್ಟು ರೂಪಾಯಿ ಹಣದಲ್ಲಿ ಕಾಮಗಾರಿಯನ್ನು ಮಾಡಲಿಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ। ಇದರಲ್ಲಿ ನಮ್ಮ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಗಡಿ ಆದಂಥ ಕೊಡಲಿ ಬ್ರಿಡ್ಜ್ ಏನಿದೆ ಅಲ್ಲಿಂದ 2.5 ಕಿಲೋಮೀಟರ್ ಅಷ್ಟು ಎತ್ತಗಡೆ ಟುವರ್ಡ್ಸ್ ಕೈಗಂಬ ಇದರಲ್ಲಿ ಈ ಕಾಮಗಾರಿ ಆಗಲಿಕ್ಕಿದೆ। 5.5ರಿಂದ 7.5 ಮೀಟರ್ ಅಷ್ಟು ಅಗಲೀಕರಣ ಮತ್ತು ರೀಆಸ್ಫಾಲ್ಟಿಂಗ್ ಕೆಲಸವನ್ನು ಮಾಡಲಿಕ್ಕಿದ್ದೇವೆ। ನಂತರ ಓವರ್ಲ್ಯಾಪ್ ನ್ಯಾಷನಲ್ ಹೈವೇ ಅವರ ಬೈಪಾಸ್ ಇದೇ ರೂಟಲ್ಲಿ ಬರ್ತದೆ, ಓವರ್ಲ್ಯಾಪ್ ಆಗ್ತದೆ। ಓವರ್ಲ್ಯಾಪ್ ಜಾಗಗಳನ್ನು ಬಿಟ್ಟು ಉಳಿದ ಜಾಗಗಳನ್ನು ಕಾಮಗಾರಿಗಳನ್ನು ಮಾಡಲಿಕ್ಕಿದ್ದೇವೆ। ನ್ಯಾಷನಲ್ ಹೈವೇಲಿ ಓವರ್ಲ್ಯಾಪ್ ಆಗುವಂಥ ರಸ್ತೆಗಳು 4 ಲೇನ್ ಕಾಂಕ್ರೀಟೀಕರಣ ಆದಂಥ ರಸ್ತೆಗಳು ಇರ್ತದೆ। ಆ ನ್ಯಾಷನಲ್ ಹೈವೇ ರಸ್ತೆಯಿಂದ ಕೈಕಂಬದಿಂದ ಹೋಗುವವರಿಗೆ ಮತ್ತು ಪುಳಲಿಗೆ ಹೋಗುವವರಿಗೆ ಆ ಕನೆಕ್ಟಿಂಗ್ ರೂಟ್ಸನ್ನು ಹೈವೇಯಿಂದ ಡೈವರ್ಷನ್ ಮಾಡಿ ಕೊಡ್ತಾರೆ। ಅದಕ್ಕೆ ಅನುಕೂಲಕವಾಗಿ ಈ ರಸ್ತೆಯನ್ನು ಇವತ್ತು ನಾವು ಗುದ್ದಲೀಕರಣ ಮಾಡಿದ್ದೇವೆ। ಕಾರ್ಯಕ್ರಮದಲ್ಲಿ ಗುರುಪುರ ಪಂಚಾಯತ್ ಸದಸ್ಯರಾದ ರಾಜೇಶ್ ವರ್ಣ, ಜೆಎಂ ಉದಯ್ ಭಟ್, ಸುನಿಲ್ ಜಲ್ಲಿಗುಡ್ಡೆ, ಸಚಿನ್ ಅಡಪ, ಹರೀಶ್ ಬಳ್ಳಿ, ಶಶಿಕಲಾ, ಛಾಯಾ, ಮುಖಂಡರಾದ ಸೋಹನ್ ಅಧಿಕಾರಿ, ಚಂದ್ರಹಾಸ್ ಶೆಟ್ಟಿ ನಾರಾಳ, ಶ್ರೀಕರ್ ಶೆಟ್ಟಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು।